ಹಾಯ್, ನಮಸ್ಕಾರ ಗೆಳೆಯರೆ. ಇವತ್ತು ಯಾವ ರೀತಿ ನೈವೇದ್ಯವನ್ನು ಮಾಡೋದು ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಇಲ್ಲಿ ನೈವೇದ್ಯ ಮಾಡಲಿಕ್ಕೆ ಮೊದಲನೇದು ಬೇಕಾಗಿರೋದು ಇಲ್ಲಿ 1 ಕಪ್ಪು ಬೆಳ್ತಿಗೆ ಅಕ್ಕಿ. ನಾನು ಈ ಕಪ್ಪಲ್ಲಿ 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು 4 ಅಥವಾ ಒಂದು 5 ಚಮಚ ತುಪ್ಪ. ನಂತರ ಇಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇಷ್ಟು ಇಲ್ಲಿ ನೋಡ್ಬೋದು ನೀವು. ಇದೇ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಸಾಕು. ಅದೇ ರೀತಿ ಬೆಲ್ಲ, ಇಲ್ಲಿ ನೋಡಿ ಬೆಲ್ಲ, ಇಷ್ಟು ಬೆಲ್ಲ. ಈ 1 ಕಪ್ ಅಕ್ಕಿಯನ್ನು ನಾನು ತಗೊಂಡಿದ್ದೇನೆ. ಅದನ್ನು ಇಲ್ಲಿ ಕುಕ್ಕರ್ಗೆ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೋಬೇಕು. ನಾವು ತೊಳ್ಕೊಂಡು ನಂತರ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ನಾನು. ತುಂಬ ಜನ ನೈವೇದ್ಯ ಮಾಡೋದಕ್ಕೆ ಸಕ್ಕರೆ ತಗೊಳ್ತಾರೆ, ಆದರೆ ಸಕ್ಕರೆ ಅಷ್ಟಾಗಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಈಗ ನಾವು ಇಲ್ಲಿ ಬೆಲ್ಲವನ್ನು ಉಪಯೋಗಿಸೋಣ. ಬೆಲ್ಲ ಯಾವತ್ತೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಕ್ಕಿಯನ್ನು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಈಗ ಇದಕ್ಕೆ ಈ ಕಪ್ಪಲ್ಲೇ 3 ಕಪ್ ನೀರನ್ನು ಇದಕ್ಕೆ ಸೇರಿಸಿ ಬೇಯಿಸಿಕೊಳ್ಳೋಣ. ಓಕೆ, ಈಗ ಕುಕ್ಕರ್ನ ಬಾಯಿ ಮುಚ್ಚಳವನ್ನು ಹಾಕಿ ಒಂದು 3 ಸಿಟಿ ಬೇಯಿಸಿಕೊಳ್ಳೋಣ. ಇದನ್ನು ಇನ್ನೊಂದು ಒಲೆಗೆ ನಾವು ಬೆಲ್ಲವನ್ನು ಇದರಲ್ಲಿ ನೀರು ಮಾಡ್ಕೊಳ್ಳೋಣ. ಈ ಎಲ್ಲ ಬೆಲ್ಲವನ್ನು ಇದಕ್ಕೆ ಹಾಕಿ, ಬೆಲ್ಲವನ್ನು ನೀರು ಮಾಡಿ ಹಾಕೋದ್ರಿಂದ ಭಾಳ ಅದರ ಒಂದು ಹಸಿ ವಾಸನೆ ಕೂಡ ಹೋಗುತ್ತೆ. ಅದೇ 1 ಕಪ್ಪಲ್ಲಿ 1 ಲೋಟ ನೀರನ್ನು ಕೂಡ ಇದಕ್ಕೆ ಬೆರೆಸಿ ಸ್ವಲ್ಪ ತಿರುಗಿಸ್ಕೊಂಡು ಅಲ್ಲಿ ಈ ಬೆಲ್ಲವನ್ನು ನೀರು ಮಾಡ್ಕೊಳ್ಳೋಣ. ಸ್ವಲ್ಪ ನೀರಾಗೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಬೆಲ್ಲ ನೀರಾಗ್ತಾ ಬರ್ತಾ ಇದೆ. ನೀರಾಗಿದೆ, ಇಲ್ಲಿ ಸೋರಿಸ್ಕೊಳ್ಳೋಣ. ಅದನ್ನು ಈ ರೀತಿ ಸೋಸ್ಕೊಂಡು ಈಗ ಕುಕ್ಕರ್ನ ಬಾಯಿ ಮುಚ್ಚಳವನ್ನು ತೆಗೆಯೋಣ. ಇಲ್ಲಿ ನೋಡ್ಬೋದು ಗೆಳೆಯರೆ, ಅನ್ನ ಚೆನ್ನಾಗಿ ಬೆಂದಿದೆ. ಈ ಅನ್ನವನ್ನು ಈಗ ನಾವು ಈ ಬೆಲ್ಲದ ನೀರಿನಿಗೆ ಸೇರಿಕೊಳ್ಳೋಣ. ಎಲ್ಲ ಅನ್ನವನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಅನ್ನ ಚೆನ್ನಾಗಿ ಬೆಂದರೆ ಒಳ್ಳೆಯದೇ. ಇಲ್ಲಿ ಇದಕ್ಕೆ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಲ್ಲೇ ಸ್ವಲ್ಪ ತಿರುಗಾಡಿಸ್ಬೇಕು. ಒಂದು 5 ಚಮಚಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ. ಈಗ ತುಪ್ಪದ ಘಮ ಹೊಡಿತಾ ಇದೆ ನೋಡಿ. ಇನ್ನು ಇದನ್ನು ಸ್ವಲ್ಪ ಅಲ್ಲೇ ಮಿಕ್ಸ್ ಮಾಡಿಕೊಂಡು ತುಪ್ಪ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇನ್ನೊಂದು ಸ್ಟವಲ್ಲಿ ನಾವು ಗೋಡಂಬಿಯನ್ನು ಸ್ವಲ್ಪ ಹುರಿಬೇಕು. ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ನೋಡಿ ಗೆಳೆಯರೆ, ಗಟ್ಟಿಯಾಗಿದೆ. ನೈವೇದ್ಯ ಯಾವ ರೀತಿ ಆಗಿದೆ ಅಂತ ಪರಿಮಳ ಬರ್ತಾ ಉಂಟು. ಈಗ ಸ್ವಲ್ಪ ತಳ ಬಿಡುತ್ತೆ, ತಿರುಗಿಸ್ಬೇಕು.
ಈಗ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ. ನೈವೇದ್ಯ ಬಹಳ ಚೆನ್ನಾಗಿ ಬಂದಿದೆ. ಓಕೆ ಗೆಳೆಯರೆ, ಇಲ್ಲಿ ನೈವೇದ್ಯ ಸಿದ್ಧವಾಗಿದೆ. ಇನ್ನು ಗ್ಯಾಸ್ ಲೀಡನ್ನು ಆಫ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಣ್ಣಗೆ ಆರಿದ ನಂತರ ಇದು ಇನ್ನೂ ಗಟ್ಟಿಯಾಗತ್ತೆ. ಸ್ನೇಹಿತರೆ, ನಮ್ಮ ಮೊದಲ ಒಂದು ಪ್ರಯತ್ನ ಇದಾಗಿದ್ದು ನಿಮ್ಮ ಸಹಕಾರ ನಮಗೆ ಬಹಳ ಅಗತ್ಯ. ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಒಂದು ಒಳ್ಳೆ ಅದ್ಭುತವಾದ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು. ವಂದೇ ಮಾತರಂ.